ಅದ್ಯಾಕೋ ನೇತ್ರಾವತಿ ನದಿ ತಟದ ಯಾವುದೇ ಕಾಮಗಾರಿಗಳು ಜನರಿಗೆ ನೆಮ್ಮದಿ ಕೊಡೋದು ಭಾರಿ ಕಡಿಮೆ. ಸರಾಗವಾಗಿ ಹರಿಯುವ ನೇತ್ರಾವತಿಯನ್ನ ತಿರುಗಿಸುವ ಮೂಲಕ ಸರ್ಕಾರ ಜನರ ಆಕ್ರೋಶಕ್ಕೆ ಗುರಿಯಾದರೆ ನೇತ್ರಾವತಿ ತಟದಿಂದ ಅಧಿಕಾರ, ಜನಬಲ, ಬಾಹುಬಲ, ಬೆದರಿಕೆ ಮೂಲಕ ಅಕ್ರಮ ಮರಳು ಸಾಗಾಟದಲ್ಲಿ ಅಕ್ರಮ ಮರಳು ಸಾಗಾಟಗಾರರಷ್ಟೇ ಅದಕ್ಕೆ ಬೆಂಬಲವಾಗಿರುವ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಮಧ್ಯವರ್ತಿಗಳು ಜನರ ಬೈಗುಳಕ್ಕೆ ಸದಾ ಗುರಿಯಾಗ್ತಾ ಇದ್ದಾರೆ. ಹೌದು, ಕರಾವಳಿಯಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಈ ಸಾಲಿನಲ್ಲಿ ಎದುರಾಗಿರುವುದು ಪೈಪ್ಲೈನ್ ಕಾಮಗಾರಿ. ಇದೀಗ ಗೇಲ್ ಸಂಸ್ಥೆಯ ಬಹುದೊಡ್ಡ ಯೋಜನೆಯಾಗಿರುವ ಮಂಗಳೂರು ಕೊಚ್ಚಿ ಗ್ಯಾಸ್ ಸಾಗಾಟ ಪೈಪ್ಲೈನ್ ಕಾಮಗಾರಿ ನಡೀತಾ ಇರುವ ಅಡ್ಯಾರ್ನಿಂದ ನೇತ್ರಾವತಿ ನದಿಗೆ ಅಡ್ಡಲಾಗಿ ಇನೋಳಿ ಸಂಪರ್ಕಿಸುವ ಹಾದಿಯಲ್ಲಿ ಇನೋಳಿ ಕೆಳಗಿನ ಕೆರೆ, ಇನೋಳಿಯ ಸುಮಾರು 200 ಮನೆಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಗ್ಯಾಸ್ ಟ್ರಬಲ್ಗೆ ಅಧಿಕಾರಿಗಳು ಸಹಕರಿಸುತ್ತಾರೆ ಎಂಬ ನಂಬಿಕೆ ಜನರಿಗೆ ಕಳೆದು ಹೋಗಿದೆ. ಜನಪ್ರತಿನಿಧಿಗಳು ರೆಬಲಾದರೆ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಪೈಪ್ಲೈನ್ ಕಾಮಗಾರಿ ಹಾದಿಯುದ್ದಕ್ಕೂ ಅಕ್ಕಪಕ್ಕದ ಮನೆ, ಶಾಲೆ, ಸಂಸ್ಥೆಗಳು, ಕೃಷಿ ತೋಟಗಳು, ಧಾರ್ಮಿಕ ಮಂದಿರಗಳಿಗೆ ಗ್ಯಾಸ್ ಸೋರಿಕೆ, ಬಗಲಿನಲ್ಲಿ ಬೆಂಕಿ ಇಟ್ಟುಕೊಂಡಂತೆ ಸದಾ ಆತಂಕ ಕವಿದಿರುವ ಮಧ್ಯೆ ಈ ಬಾರಿ ಇನೋಳಿ ಪರಿಸರ ವಾಸಿಗಳಿಗೆ ಕುಡಿಯುವ ನೀರಿನ ದೊಡ್ಡ ಸಮಸ್ಯೆ ಎದುರಾಗಿದೆ. ಅಡ್ಯಾರ್ನಿಂದ ನೇತ್ರಾವತಿ ನದಿಯ ಮೂಲಕ ಇನೋಳಿ ಕೆಳಗಿನ ಕೆರೆ ಸಂಪರ್ಕಿಸುವ ಪೈಪ್ಲೈನ್ ಕಾಮಗಾರಿ ನಡೀತಾ ಇರುವುದರಿಂದ ಇನೋಳಿಯ ಕೆಳಗಿನ ಕೆರೆಯ ಬಹಳಷ್ಟು ಬಾವಿಗಳು ಬತ್ತಿ ಹೋಗಿದ್ದು, ಇಲ್ಲಿನ ನಿವಾಸಿಗಳು ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ನೀರಿನ ಅಭಾವದ ಕುರಿತು ಪರಾಮರ್ಶಿಸಿದಾಗ ನದಿಯ ಅಡ್ಡಲಾಗಿ ಪೈಪ್ಲೈನ್ ಕಾಮಗಾರಿಗಾಗಿ ಸುಮಾರು 30 ಅಡಿಯಷ್ಟು ಆಳಕ್ಕೆ ಕೊರೆದಿರುವುದರಿಂದ 30 ಅಡಿಗಿಂತ ಹೆಚ್ಚು ಎತ್ತರದಲ್ಲಿರುವ ಬಾವಿಯ ಒರತೆ ಕಮ್ಮಿಯಾಗಿದ್ದು ಎಲ್ಲ ಬಾವಿಗಳು ಸಂಪೂರ್ಣ ಬತ್ತಿ ಹೋಗಿವೆ. ಕುಡಿಯುವ ನೀರಿನ ಸಮಸ್ಯೆ ತಲೆದೋರಲೂ ಇಲ್ಲ. ಸಂಸ್ಥೆಯ ಸಿಬ್ಬಂದಿಯ ಜೊತೆ ಅಳಲು ತೋಡಿಕೊಂಡ್ರೆ ಬಕ್ಕಾಸುರನ ಹೊಟ್ಟೆಗೆ ಮಜ್ಜಿಗೆ ಎಂಬಂತೆ ಅಪರೂಪಕ್ಕೊಮ್ಮೆ ಸಂಸ್ಥೆಯ ವತಿಯಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ವ್ಯವಸ್ಥೆ ನಡೆದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ನೀರಿಲ್ಲ, ನಿಮಗಿದ್ದು ಒಂದು ಕೊಡ ಬಂದು 2 ಕಿಲೋಮೀಟರ್ ದೂರದಿಂದ ತಗೊಂಡು ಬರಬೇಕು. ನಿಮಗೆ ಹಿಂದೆ ಸಮಸ್ಯೆ ಇತ್ತು ಅಥವಾ ಇದು ಬಂದ ನಂತರ ಸಮಸ್ಯೆ? ಇಲ್ಲದೆ ಎಷ್ಟೋ ನೀರುಂಟು ಇಲ್ಲಿ. ಮತ್ತು ಉಪ್ಪು ನೀರಿನ ಸಮಸ್ಯೆ? ಉಪ್ಪು ನೀರು ಸ್ವಲ್ಪ ದೋಣಿಯಲ್ಲಿ ಉಪ್ಪು ನೀರು ಅದು ಅಲ್ಲ, ದೊಡ್ಡ ಸಮಸ್ಯೆ ಇದು ಕುಡಿ ನೀರು. ನಿಮಗೆ ಇಲ್ಲದ್ರೆ ಎಷ್ಟು ಸಮಯ ಬರ್ತಿತ್ತು? ಇಲ್ಲ, ಯಾವಾಗಲೂ ಆಗಿದೆ ಇಲ್ಲ, ಗುರಿ ಆಯ್ತಲ್ಲ, ನಮ್ಮ ಮೇಲುಂಟು ಬಾವಿ ಎಲ್ಲ ಅದರಲ್ಲಿ ಹೋಗ್ತದೆ. ನೇತ್ರಾವತಿ ನದಿ ತಟದಿಂದ ಸುಮಾರು 30 ಅಡಿ ಎತ್ತರದ ಪ್ರದೇಶದಲ್ಲಿ ಇಲ್ಲಿನ ಮನೆಗಳಿದ್ದು ಬಾವಿ 30 ಅಡಿ ಆಳಕ್ಕೆ ಕೊರೆಯಲಾಗಿತ್ತು. ಇದೀಗ ಪೈಪ್ಲೈನ್ ನದಿಯಲ್ಲಿ 30 ಅಡಿ ಆಳದಲ್ಲಿ ಸಾಗ್ತಾ ಇರುವುದರಿಂದ ಬಾವಿಗಳು ಬತ್ತಲು ಮುಖ್ಯ ಕಾರಣವಾಗಿದೆ ಎಂಬುದು ಸ್ಥಳೀಯರ ಆರೋಪ. ಇವರ ಈ ಪೈಪ್ಲೈನ್ ಆದ್ಮೇಲೆ ಇಲ್ಲಿ ನೀರಿನ ಸಮಸ್ಯೆ, ಇದಕ್ಕಿಂತ ಮುಂಚೆ ನಿಮಗೆ ಇಂಥ ಸಮಸ್ಯೆ ಬರಲಿಲ್ಲ? ಇಲ್ಲ, ಸಮಸ್ಯೆ ಬರಲಿಲ್ಲ. ಈಗ ಸಮಸ್ಯೆ ಅಂದರೆ ಅವರು ಡೀಪ್ ಹೋದ್ರಂತೇಳಿ ಡೀಪ್ ಹೋದ್ಮೇಲೆ ಇಲ್ಲಿಂದ ಬಾವಿಯಿಂದ ನೀರು ಕಂಪ್ಲೀಟ್ ಆಗಿ ಕೆಳಗೆ ಹೋಯ್ತು. 100 ಮನೆಗೆ ಈ 3000 ಸಾಕಾಗ್ತದೆ ನೀವೇ ತಿನ್ಕೊಡಿ? ಇಲ್ಲ, ಸಾಕಾಗಲ್ಲ. ಅದರಿಂದಾಗಿ ನಾವು ಈಗ ಒಂದು 10 ದಿವಸ ಆಯಿತು ನೀರಿನ ಸಮಸ್ಯೆಯಿಂದ. ಮೇಲ್ಭಾಗದಲ್ಲಿ ನೀರಿನ ಅಂಶ ಬಹಳಷ್ಟು ಕಡಿಮೆಯಾದ ಕಾರಣ ಕುಡಿಯುವ ನೀರಿಲ್ಲ. ಒಂದು ಕೂಡ ನೀರು ಸಿಕ್ಕರೂ ಉಪ್ಪಿನ ಅಂಶ ಹೆಚ್ಚಿದೆ. ಗೇಲ್ ಪೈಪ್ಲೈನ್ ನೇತ್ರಾವತಿ ನದಿಯಲ್ಲಿ ಆರಂಭವಾದ ಬಳಿಕವೇ ಕುಡಿಯುವ ನೀರು ಸಮಸ್ಯೆ ಈ ಪರಿಯಾಗಿ ಕಾಡಿದೆ. ಸ್ಥಳೀಯರು ಸುಮಾರು 2 ಕಿಲೋಮೀಟರ್ ದೂರದಿಂದ ಕುಡಿಯುವ ನೀರು ತರಬೇಕಾದ ಅನಿವಾರ್ಯತೆ ಎದುರಾಗಿದೆ. ಒಟ್ಟಿನಲ್ಲಿ ಇನ್ನಾದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಇಲ್ಲಿನ ಸಮಸ್ಯೆಗೆ ಪರಿಹಾರವನ್ನ ಒದಗಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಆರಿಫ್ ಕಲ್ಕಟ್ಟ, V4 News 24/7 ಕೊಣಾಜೆ.